ನಗರದ ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲರ್ ಕಾಲೇಜ್ ಆಫ್ ನರ್ಸಿಂಗ್ ಕಾಲೇಜಿನ ಪ್ರಸಕ್ತ ವರ್ಷದ ನರ್ಸಿಂಗ್ ಕೋರ್ಸ್ಗಳ ಉದ್ಘಾಟನಾ ಸಮಾರಂಭ ಜರುಗಿತು. ಫಾದರ್ ಮುಲ್ಲರ್ ಕಾಲೇಜ್ ಆಫ್ ನರ್ಸಿಂಗ್ನ ಪ್ರಸಕ್ತ ವರ್ಷದ ಬಿಎಸ್ಸಿ ನರ್ಸಿಂಗ್ನ 32ನೇ ಬ್ಯಾಚ್, ಪೋಸ್ಟ್ ಬೇಸಿಕ್ ಬಿಎಸ್ಸಿ ನರ್ಸಿಂಗ್ನ 31ನೇ ಬ್ಯಾಚ್ ಮತ್ತು ಎಂಎಸ್ಸಿ ನರ್ಸಿಂಗ್ನ 27ನೇ ಬ್ಯಾಚ್ ಅನ್ನು ಉದ್ಘಾಟಿಸಲಾಯಿತು. ನಗರದ ಕಂಕನಾಡಿ ಫಾದರ್ ಮುಲ್ಲರ್ನ ಡೆಸಿನಿಯಲ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ರಾಜ್ಯ ನರ್ಸರಿ ಕೌನ್ಸಿಲಿಂಗ್ನ ರಿಜಿಸ್ಟ್ರಾರ್ ಶ್ರೀಕಾಂತ್ ಬಿ ಪುಲ್ಲರಿ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಫಾದರ್ ಮುಲ್ಲರ್ ಕಾಲೇಜು ಕರ್ನಾಟಕದಲ್ಲೇ ಅತ್ಯುತ್ತಮ ನರ್ಸಿಂಗ್ ಶಿಕ್ಷಣ ಸಂಸ್ಥೆ ಎಂಬ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ. ನರ್ಸಿಂಗ್ ಕ್ಷೇತ್ರ ಸಮಾಜಕ್ಕೆ ಒಂದು ಸೇವೆ ಕೊಡುವ ಕ್ಷೇತ್ರವಾಗಿದೆ ಎಂದು ಅವರು ಹೇಳಿದರು. services, nursing services updation. So I may require your help also, and I am very much thankful for the organizers for inviting me all the way, and respected students, to be assured that this campus definitely will make you a very bright tomorrow, and you have worldwide opportunities, job opportunities. As I say, the nursing is such a blessed profession. There is no single example of an unemployment in this profession. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಶಿಯಸ್ ಕುವೆಲ್ಲೋ ವಹಿಸಿದ್ರು. ಬಳಿಕ ಮಾತನಾಡಿದ ಅವರು, ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ನೀವು ರೂಪುಗೊಳ್ಳಬೇಕು. ಆ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿ ಎಲ್ಲಾ ರೀತಿಯಲ್ಲೂ ವಿದ್ಯಾರ್ಥಿಗಳಿಗೆ ಸಹಕಾರ ನೀಡಲಾಗುವುದು ಅಂತ ತಿಳಿಸಿದ್ರು. We have to take it. Therefore, you students have been selected by us. You are fortunate. And the skills that you are going to learn here is certainly great. No one can learn bicycle by reading the books. No one can swim in the pool by reading a book or a novel in the library. But rather, to get out of the water, or you have to hold the pedal and handle and pedal the cycle. So also nursing, it is a skill that you are going to learn here. It is, you are dealing with patients, and that means not you first is your patient. ಈ ವೇಳೆ ನರ್ಸಿಂಗ್ ಕಾಲೇಜಿನ ಪ್ರಿನ್ಸಿಪಲ್ರಾದ ರೆವರೆಂಡ್ ಸಿಸ್ಟರ್ ಜೆಸಿಂತಾ ಡಿಸೋಜಾ, ಶಿಕ್ಷಕಿ ಶ್ವೇತಾ, ರಶ್ಮಿ, ಶೋಭಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.